ಕೋವಿಡ್ ಎರಡನೇ ಅಲೆ ದೇಶದಲ್ಲಿ ಪ್ರಾರಂಭವಾಗಿದೆ. ನಮ್ಮ ಜಿಲ್ಲೆಯ ಜನತೆಗೆ ಅವಶ್ಯಕತೆ ಇರುವಂತಹ ಸೌಲಭ್ಯಗಳು ಸಿಗಲಿ ಎನ್ನುವ ದೃಷ್ಟಿಯಿಂದ ವಾರ್ ರೂಮ್ ತೆರೆಯಲಾಗಿದೆ ಎಂದು ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದರು. ಅವರು ತಮ್ಮ ಕಚೇರಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದರು. ವಾರ್ ರೂಮ್ ಮುಖಾಂತರ ಜನರ ಬೇಡಿಕೆ ಮತ್ತು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲಾಗುವುದು. ದಿನಕ್ಕೆ 60ಕ್ಕಿಂತಲೂ ಹೆಚ್ಚು ಫೋನ್ ಕಾಲ್ಸ್ಗಳು ಬರುತ್ತಿದ್ದು ಜನತೆಗೆ ತಕ್ಷಣ ಸ್ಪಂದಿಸುವ ಕೆಲಸ ಆಗ್ತಿದೆ ಎಂದು ಹೇಳಿದರು. ಜಿಲ್ಲೆಯಲ್ಲಿ ಯಾರಿಗೆ ಸಮಸ್ಯೆಗಳಿದೆ ಎಲ್ಲಿಂದ ದೂರವಾಣಿ ಕರೆ ಬರ್ತದೆ ತತ್ಕ್ಷಣ ಸ್ಪಂದಿಸುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೇವೆ. ಸುಮಾರು ದಿನಕ್ಕೆ 50-60 ದೂರವಾಣಿ ಕರೆಗಳು ಬರ್ತದೆ. ಅದೆಲ್ಲದಕ್ಕೂ ಸ್ಪಂದಿಸುವಂಥ ಕೆಲಸವನ್ನು ಇವತ್ತು ನಮ್ಮ ಸಹಾಯವಾಣಿ ಮತ್ತು ವಾರ್ ರೂಮ್ ಮುಖಾಂತರ ಮಾಡ್ತಾ ಇದ್ದೇವೆ. ಜನರಿಗೆ ಬೇಕಾಗಿರ್ತಕ್ಕಂಥ ಔಷಧಿಗಳ ಮನೆಯಲ್ಲಿದ್ದು ಇವತ್ತು ಜನತಾ ಕರ್ಫ್ಯೂ ಇದೆ. ಹತ್ತಾರು ಮನೆಗಳಲ್ಲಿ ಸಮಸ್ಯೆಗಳಿದ್ದಾವೆ. ಜನತಾ ಕರ್ಫ್ಯೂನ ಮಧ್ಯೆ ಜನರಿಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ಒದಗಿಸ್ತಕ್ಕಂಥದ್ದು, ಯಾವುದೋ ಬೇರೆ ಕೋವಿಡ್ ಮಾತ್ರ ಅಲ್ಲ, ಬೇರೆ ಬೇರೆ ರೋಗಿಗಳಿರ್ತಕ್ಕಂಥವ್ರಿಗೆ ಔಷಧಿಗಳು ಕೊಡ್ತಾ ಇದ್ದಾಗ ಅವರ ಮನೆಗಳಿಗೆ ಔಷಧಿ ತಲುಪಿಸುವಂಥದ್ದು, ತುರ್ತು ಆಂಬುಲೆನ್ಸ್ಗಳು ಬೇಕು ಅಂತಾದರೆ ಆಂಬುಲೆನ್ಸ್ಗಳ ಸಹಾಯವನ್ನು ಕೊಡ್ತಕ್ಕಂಥದ್ದು, ಬೆಡ್ಗಳು ಆಸ್ಪತ್ರೆಗಳು ಸಿಗಲಿಲ್ಲ ಅಂತ ಹೇಳಿದರೆ ಬೆಡ್ಗಳ ವ್ಯವಸ್ಥೆ ಮಾಡ್ತಕ್ಕಂಥದ್ದು, ವೆಂಟಿಲೇಟರ್ ICUನ ವ್ಯವಸ್ಥೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಮ್ಮ ವಾರ್ ರೂಮಿನ ಮುಖಾಂತರ ಮಾಡ್ತಾಯಿದ್ದೇವೆ. ಶವ ಸಂಸ್ಕಾರಕ್ಕೂ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಇಲ್ಲಿಂದಲೇ ಮಾಡ್ತಾಯಿದ್ದೇವೆ. ಈಗ 10 ದೂರುಗಳು ಬರ್ತದೆ. ಅದೆಲ್ಲದಕ್ಕೂ ಸಮರ್ಪಕವಾಗಿ ವೇದವ್ಯಾಸ ಕಾಮತ್ರನ್ನು ಅದಕ್ಕೆ ಇನ್ಚಾರ್ಜ್ ಮಾಡಿದ್ದೇವೆ. ಸುಧೀರ್ ಶೆಟ್ಟಿ ಮತ್ತು ನಿತಿನ್ ಕುಮಾರ್ ನೇತೃತ್ವದಲ್ಲಿ ಈ ತಂಡವನ್ನು ಸುಮಾರು 50 ಜನ ಇರತಕ್ಕಂಥ ತಂಡದ ರಚನೆ ಆಗಿದೆ. ಪೂರ್ತಿಯಾಗಿ ಕೆಲಸ ಕಾರ್ಯ ನಡೀತಾ ಇದೆ ಚೆನ್ನಾಗಿ. ಅನಂತರ ಶಾಸಕ ವೇದವ್ಯಾಸ ಕಾಮತ್ ಅವರು ಮಾತನಾಡಿ, ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು MP ಕಚೇರಿಯನ್ನ ವಾರ್ ರೂಮ್ ಆಗಿ ಪರಿವರ್ತನೆ ಮಾಡಿ ಕೆಲಸ ಕಾರ್ಯಗಳನ್ನು ಆರಂಭಿಸಿದ್ದಾರೆ. ಕೋವಿಡ್ನ ಈ ಸಂದರ್ಭದಲ್ಲಿ ನಮ್ಮ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಮತ್ತು ಕೋವಿಡ್ ಅನ್ನು ಬಹಳ ಯಶಸ್ವಿಯಾಗಿ ನಿಯಂತ್ರಣ ಮಾಡಬೇಕು ಎಂಬ ದೃಷ್ಟಿಯನ್ನಿಟ್ಟುಕೊಂಡು ವಾರ್ ರೂಮ್ ಅನ್ನು ತೆರೆದಿದ್ದಾರೆ ಎಂದು ಹೇಳಿದರು. ತಮ್ಮ MP ಕಚೇರಿಯನ್ನು ವಾರ್ ರೂಮ್ ಆಗಿ ಪರಿವರ್ತನೆ ಮಾಡಿ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ಯಾವುದೇ ಒಂದು ಜನಪ್ರತಿನಿಧಿಗಳು ಆ ರೀತಿಯ ಚಿಂತನೆ ಮಾಡುವಕ್ಕಿಂತ ಮುಂಚಿತವಾಗಿ ನಮ್ಮ ಸಂಸದರು ತಮ್ಮ ಕಚೇರಿಯನ್ನು ವಾರ್ ರೂಮ್ ಮಾಡುವ ಮುಖಾಂತರ ಜನರಿಗೆ ಒಂದು ಸ್ಪಂದನೆ ಕೊಡಬೇಕು, ಅದರ ಮುಖಾಂತರ ಈ ಕೊರೋನಾವನ್ನು ಭಾಳ ಯಶಸ್ವಿಯಾಗಿ ನಾವು ಸದೆಬಡಿಬೇಕು ಅಂತೇಳುವಂಥ ಚಿಂತನೆಯ ಮುಖಾಂತರ ಈ ಕೆಲಸ ಕಾರ್ಯಗಳು ಪ್ರಾರಂಭ ಮಾಡಿದ್ದಾರೆ. ನಾನು ಸಂಸದರಿಗೆ ವಿಶೇಷವಾಗಿ ಅವರಿಗೆ ಅಭಿನಂದನೆಗಳನ್ನು ಕೊಡ್ತಾ ಇದ್ದೇನೆ. ನಗರ ಭಾಗದ ನಮ್ಮ ಎಲ್ಲ ಹೆಚ್ಚಿನ ಪ್ರಮುಖ ಮಹಾನಗರ ಪಾಲಿಕೆ ಸದಸ್ಯರು, ನಿಗಮದ ಅಧ್ಯಕ್ಷರು, ಅದಲ್ಲದೆ ಗೌರವಾನ್ವಿತ ಮೇಯರ್ ಮತ್ತು ಶಾಸಕರು ನಾವೆಲ್ಲ ಸೇರಿಕೊಂಡು ಈ ವಾರ್ ರೂಮ್ನ ನೇತೃತ್ವವನ್ನು ನಾವೆಲ್ಲರೂ ವಹಿಸಿಕೊಂಡು ಕೆಲಸ ಕಾರ್ಯಗಳನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಭಾಳ ಸಂತೋಷ ಏನು ಅಂತ ಹೇಳಿದರೆ ನಮ್ಮ ಎಲ್ಲ ತಂಡದ ಜನರು ಭಾಳ ಒಳ್ಳೆಯ ರೀತಿಯಲ್ಲಿ ಇಡೀ ಜಿಲ್ಲೆಯ ಜನರಿಗೆ ಬೇಕಾಗಿರುವಂಥ ಅವಶ್ಯಕತೆಯನ್ನು ಸ್ಪಂದಿಸುವಂಥ ಕೆಲಸ ಕಾರ್ಯಗಳನ್ನು ಆಗ್ತಾಯಿದ್ದಾರೆ.